ಕುಂದಾಪುರ ಮೇಲ್ಸೇತುವೆ ಕಾಮಗಾರಿ ದಶಕ ಕಳೆದರೂ ಪೂರ್ಣಗೊಂಡಿಲ್ಲ. ಮಾರ್ಚ್ ಅಂತ್ಯದೊಳಗೆ ಪೂರ್ಣಗೊಳಿಸುತ್ತೇವೆ ಎಂದಿದ್ರು. ಆದರೆ ಏಪ್ರಿಲ್ ಕಳೀತಾ ಬಂದರೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಎಂದು ಪುರಸಭೆ ಸದಸ್ಯ ಚಂದ್ರಶೇಖರ್ ಕಾರ್ವಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 15ರೊಳಗೆ ಮೇಲ್ಸೇತುವೆ ವಾಹನ ಸಂಚಾರ ಮುಕ್ತ ಆಗದೇ ಇದ್ದರೆ ಮೇಲ್ಸೇತುವೆ ಅದರ ಮೇಲೆ ಕುಳಿತು ಭಜನೆ ಮಾಡ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇನ್ನು ಇದೇ ಸಂದರ್ಭ ತೆರಿಗೆ ಸಮಸ್ಯೆ ಬಗ್ಗೆ ಪ್ರಶ್ನಿಸಿದವರು, ಜನರಿಗೆ ಹೊರೆಯಾಗುವ ನಿರ್ಣಯಗಳನ್ನು ತೆಗೆದುಕೊಳ್ಳುತ್ತಿರುವುದು ಸರಿಯಲ್ಲ. ನಿಮ್ಮದು ಜನಪರ ಆಡಳಿತ ಅಲ್ಲ, ಸರ್ಕಾರದ ಪರ ಆಡಳಿತ ಮಾಡುತ್ತೀರಿ. ಬಿಜೆಪಿ ಸರ್ಕಾರದ ಪರವಾಗಿ ನೀವೆಲ್ಲ ಕೆಲಸ ಮಾಡುತ್ತಿದ್ದೀರಿ. ಆದರೆ ನಿಮಗೆ ಜನರ ಸಮಸ್ಯೆ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಎಂದಿದ್ದಾರೆ. ವಾಹನ ದಟ್ಟಣೆ ಏನೇ ಸಮಸ್ಯೆ ಇದೆ ಅಂತ ಆವಾಗ ಬಂದಿದ್ರು, ಮಾಡ್ತೇವೆ ಅಂತ ಭರವಸೆ ಕೊಟ್ಟಿದ್ರು. ನಾವು ಪುರಸಭೆಯಿಂದ ಏನು ಸಹಕಾರ ಬೇಕಾದ್ರೂ ಕೊಡ್ತೇವೆ ಅಂತ ಹೇಳಿದ್ದೇವೆ. ಇವತ್ತಿನವರೆಗೂ ಯಾವ ರೀತಿಯ ನಮ್ಮ ಪಾಲನವರೆಗೂ ಕೊಡಲಿಲ್ಲ. ಏನು ಮಾಡಿದ್ರು ಅನ್ನೋದ್ರ ಬಗ್ಗೆಯೂ ನಮ್ಮ ಗಮನಕ್ಕೆ ತರಲಿಲ್ಲ. ಇಷ್ಟು ವಾಣಿಜ್ಯ ಕಟ್ಟಡ ಇದೆ, ಎಲ್ಲ ಕಡೆಯಲ್ಲಿದೆ.